ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಜಂಟಿ ಆಶ್ರಯದಲ್ಲಿ ತುಳುವಿನಲ್ಲಿ ಪದವಿ ಶಿಕ್ಷಣವನ್ನ ಆರಂಭಿಸಲಾಗುತ್ತಿದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಸ್ನಾತಕೋತ್ತರ ಪದವಿ ಶಿಕ್ಷಣದ ಸಂಯೋಜಕರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸರ್ಟಿಫಿಕೇಟ್ ಕೋರ್ಸ್, ಡಿಪ್ಲೊಮೊ ಕೋರ್ಸ್ ಮತ್ತು ಸ್ನಾತಕೋತ್ತರ ಡಿಪ್ಲೊಮೊ ಕೋರ್ಸ್ಗಳನ್ನು ಈಗಾಗಲೇ ಆರಂಭಿಸಿದ್ದು, ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಧ್ಯಾ ಕಾಲೇಜಿನಲ್ಲಿ ತುಳು ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನ ಆರಂಭಿಸಿದೆ ಎಂದು ಹೇಳಿದರು. 18-19 ಸಾಲಿನಲ್ಲಿ ತುಳು ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಮಂಗಳೂರು ಸಂಧ್ಯಾ ಕಾಲೇಜಲ್ಲಿ ಆರಂಭ ಮಾಡ್ತಾ ಇದೆ. ಈ ಶೈಕ್ಷಣಿಕ ಚಟುವಟಿಕೆಯ ಹಿಂದೆ ಒಂದು ಸಾಂಸ್ಕೃತಿಕವಾದಂಥ ಜವಾಬ್ದಾರಿ ಕೂಡ ಇದೆ ಎಂಬುದಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಭಾವಿಸಿಕೊಂಡಿದೆ. ಯಾಕಂದರೆ ಈವರೆಗೆ ಈ ಪ್ರದೇಶದ ಪ್ರಧಾನ ಭಾಷೆಯಾಗಿರುವಂಥ ಪ್ರಮುಖ ಸಾಂಸ್ಕೃತಿಕ ಇತಿಹಾಸ ಇರುವಂಥ ತುಳು ಭಾಷೆಗೆ ವಿಶೇಷವಾದಂಥ ಒಂದು ಶೈಕ್ಷಣಿಕ ಮಾನ್ಯತೆ ಲಭ್ಯ ಆಗಿಲ್ಲ. ಹೀಗೆ ಹೇಳುವಾಗ ಕೂಡ ಪದವಿ ಮಟ್ಟದಲ್ಲಿ ಈ ಥರದ ಶೈಕ್ಷಣಿಕ ಮಾನ್ಯತೆ ಲಭ್ಯ ಆಗಿಲ್ಲ ಅನ್ನೋದನ್ನು ನಾನಿಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ 2011ರಿಂದ ಕರ್ನಾಟಕ ಸರ್ಕಾರ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ತುಳು ಭಾಷೆಯನ್ನು ಒಂದು 3ನೇ ಭಾಷೆಯಾಗಿ ಓದುವ ಒಂದು ಅವಕಾಶವನ್ನು ಈಗಾಗಲೇ ಅದು ಕಲ್ಪಿಸಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸಿ ಭಂಡಾರಿ, ಸದಸ್ಯರಾದ ಶಿವಾನಂದ ಕರ್ಕೇರ, ಪ್ರಭಾಕರ್ ನೀರ್ಮಾರ್ಗ, ತಾರನಾಥ್ ಬೋಳಾರ ಮತ್ತಿತರರು ಉಪಸ್ಥಿತರಿದ್ದರು.